ಅಣ್ಣ, ನಮ್ಮ ಪ್ರೀತಿಯ ಹೇಟರ್ಸ್ ಸತತ 17 ವರ್ಷಗಳಿಂದ ಕಾದು 18 ಜರ್ಸಿ ನಂಬರ್ 18ನೇ ಸೀಸನಲ್ಲಿ ಟ್ರೋಫಿ ಗೆದ್ದಿದ್ದೀವಿ. ಫೈನಲ್ ಆಗಿ ನಮ್ಮ ಶತ್ರುಗಳ ಆತ್ಮಕ್ಕೆ ಶಾಂತಿ ಸಿಗಲಿ. ನಮ್ಮ ಬಾಸ್ ಕಣ್ಣಲ್ಲಿ ನೀರು ಬರ್ತಾ ಇದೆ. ಎಮೋಷ್ನಲ್ ನನ್ನ ಕೈಯಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಅಷ್ಟೇ, ಏನೇ ಇದ್ರು ಅಷ್ಟೇ. RCB ಟ್ರೋಫಿ ಗೆದ್ದಿದ್ದಾಯ್ತು. ಬೆಂಗಳೂರಲ್ಲಿ ಪಟಾಕಿ ಗಿಟಾಕಿ ಫುಲ್ ಊಟ ಕಲಿಸ್ತೆ ಬಾ ಬೇದಿ ಊಟ ಕಲಿಸ್ತೆ. ಅದ್ರಿ ಎಲ್ಲರೂ RCB ವಿಶ್ ಮಾಡ್ರು. ಅಷ್ಟೇ ಅಷ್ಟೇ, ಗೆದ್ವಿ ಅಷ್ಟೇ. ಉಳ್ಕೊಳ್ಳಿ, ಎಲ್ರೂ ಉಳ್ಕೊಳ್ಳಿ. ಕಪ್ ತಗೊಂಬರ್ತೀವಿ ನಾಳೆ ಬೆಂಗಳೂರಿಗೆ. ಫೈನಲಿ ಗುರು, ನಾನು ಎಮೋಷ್ನಲ್ ನಾನು ಹೇಳ್ಕೊಳಕ್ಕಾಗಲ್ಲ. ಬಾಯ್.